ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೂರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಮನಸ್ವಿ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮನಸ್ವಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಅಡುಗೆ ಮನೆಗೆ ಬಂದಾಗ ಉಂಟಲ್ಲ, ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಹೊಟ್ಟೆಗೆ ತಿನ್ನಲಿಕ್ಕೆ ಮಾಡೋದಲ್ಲ, ಆಗಾಗ ಗಟ್ಟಿಯಾಗಿರ್ಬೇಕಲ್ಲ. ಓಕೆ, ಎಲ್ಲಿಂದ ಬರ್ತಿದ್ದೀರಾ ನೀವು? ವಿಟ್ಲದಿಂದ. ಏನು ಸ್ಟಡಿ ಮಾಡ್ತಿದ್ದೀರಾ? ಏತ್ ಕ್ಲಾಸ್? 8ನೇ ಕ್ಲಾಸ್ ಅಲ್ಲ. ಹಾಗಾದರೆ 8ನೇ ಕ್ಲಾಸಿಗೆ ನೀವು ಅಡುಗೆಗೆಲ್ಲ ಕಲಿತಾ ಇದ್ದೀರಾ? ಯಾರು ಹೇಳ್ಕೊಡೋದು ಮನೆಯಲ್ಲಿ? ನೀವೇ ಕಲಿದ? ಅಮ್ಮ ಎಲ್ಲ ಹೆಲ್ಪ್ ಮಾಡ್ತಾರಾ? ಕೆಲವೊಮ್ಮೆ ಅಮ್ಮ ಮಾಡ್ತಾರೆ, ಇಲ್ಲಾಂದರೆ ನೀವು ಅಮ್ಮನಿಗೆಲ್ಲ ಹೆಲ್ಪ್ ಮಾಡೋದು ಆ ಥರ ಎಲ್ಲ ಉಂಟಾ? ಓಕೆ, ಇವತ್ತು ನಮ್ಮ ಸೂರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತೀರಾ? ಇವತ್ತು ಕಾಜು ಮಸಾಲನಾ? ಓಕೆ, ಇನ್ನೊಂದು ಕೊರಿಯನ್ ಡಿಶ್ ಟೊಬೊಕ್ಕಿ ಅಂತ. ಟೊಬೊಕ್ಕಿಯಾ? ಓಕೆ ಸರ್, ಕರೆಕ್ಟ್ ಅಲ್ಲ ನಾನು ಹೇಳಿದ್ದು? ಟೊಬೊಕ್ಕಿ ಕೊರಿಯನ್ ಡಿಶಾ? ಓಕೆ, ಒಂದು ಕಾಜು ಮಸಾಲ ಮತ್ತು ಇನ್ನೊಂದು ಕೊರಿಯನ್ ಡಿಶ್ ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮನಸ್ಸು, ಅಡುಗೆ ಬಂದಾಯ್ತಲ್ಲ. ಈಗ ಯಾವುದು ಫಸ್ಟಿಗೆ ಮಾಡೋದು? ಕಾಜು ಮಸಾಲನಾ? ಎಂತ ಬೇಕು ಫಸ್ಟಿಗೆ? ಕಡಾಯಿ ಬೇಕಲ್ಲ. ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಾ? ಎಸ್, ಇದಕ್ಕೆ ಆಯಿಲಾ? ಬಿಸಿ ಆಗಲ್ಲ ಸ್ವಲ್ಪ? ಓಕೆ, ಫಸ್ಟ್ ಆಯಿಲ್ ಹಾಕಬೇಕು. 1 ಟೇಬಲ್ ಸ್ಪೂನ್. 1 ಸ್ಪೂನ್ನಷ್ಟು ಆಯಿಲ್ ಅಲ್ಲ? ಅಂದರೆ ಇದು ಏನು ಒಗ್ಗರಣೆ ಟೈಪ್ ಮಾಡ್ಕೊಳ್ಳೋದಾ ಫಸ್ಟಿಗೆ? ಆನಿಯನನ್ನು ಫ್ರೈ ಮಾಡಲಿಕ್ಕಲ್ಲ? ಓಕೆ, ನೆಕ್ಸ್ಟ್ ಆನಿಯನ್ ಹಾಕಿ. ಓಕೆ, ಸಾಧಾರಣ ಎಷ್ಟು? 1 ಉಂಟಾ? 2 ಉಂಟಾ ಅಂತಲ್ಲ? 1 ಉಂಟಾ? ಓಕೆ, ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರಲ್ಲ? ಆನಿಯನೆಲ್ಲ ಕಟ್ ಮಾಡಿದ್ದು ನೀನೇ? ಹಾಂ, ಸ್ವಲ್ಪ ಅಮ್ಮ ಕೂಡ ಹೆಲ್ಪ್ ಮಾಡಿರ್ಬೋದಾ ಅಂತಲ್ಲ? ಓಕೆ, ಇದಕ್ಕೆ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀರಾ? ಓಕೆ, 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್. ಓಕೆ, ಸ್ವಲ್ಪ ಇಡಲ ಸಿಮ್ಮಲ್ಲಿ. ಇದೆಲ್ಲ ಯಾವುದಕ್ಕೆ? ಊಟಕ್ಕೆ? ಹೇಗೆ ತಿಂಡಿ? ರೋಟಿಗೆ, ಚಪಾತಿಗೆಲ್ಲ ಒಳ್ಳೆಯದಾಗುತ್ತಲ್ಲ. ನಿಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಯಾವುದು ತಿಂಡಿ ಎಲ್ಲ ಮಾಡೋದು? ಈಗ ಚಪಾತಿ ತಿನ್ನೋದು ಜಾಸ್ತಿ ಅಥವಾ ಬೆಳಿಗ್ಗೆದು ನಾಷ್ಟಕ್ಕೆಲ್ಲ ಹೇಗೆ? ಚಪಾತಿ, ದೋಸೆ ಎಲ್ಲ ಮಾಡೋದು, ಅದಕ್ಕೆಲ್ಲ ಇದು ಮ್ಯಾಕ್ಸಿಂಗ? ಓಕೆ, ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಹಾಕಬೇಕು. ಓಕೆ, ಒಂದು ಟೊಮೆಟೊ. ಮತ್ತು ಇದಕ್ಕೆ 6 ಕ್ಯಾಶ್ಯೂ ಹಾಕ್ತಿದ್ದೀರಾ? ಓಕೆ, ಕ್ಯಾಶ್ಯೂ ಮತ್ತು ಟೊಮೆಟೊ ಒಟ್ಟಿಗೆ ಫ್ರೈ ಆಗಲಿ ಅಂತೇಳಿ? ಸಾಫ್ಟ್ ಆಗಬೇಕಲ್ಲ? ಅದೇ ಸ್ಕೂಲಿಗೆಲ್ಲ ಹೋಗುವಾಗ ಈ ಥರ ಅಡುಗೆ ಮಾಡಿ ನೀನು ತಗೊಂಡು ಹೋಗೋದು, ಫ್ರೆಂಡ್ಸ್ನವ್ರಿಗೆ ಕೊಡೋದೆಲ್ಲ ಉಂಟಾ? ಇಲ್ಲವೇ ಇಲ್ಲ. ಈಗ ಬರ್ತ್ಡೇ ಎಲ್ಲ ಬಂದಾಗ ಏನೋ ಸ್ಪೆಷಲ್ ಮಾಡಿ ತಗೊಂಡು ಹೋಗೋದು ರೇರ್ ಆಗಿಲ್ಲ? ಕಮ್ಮಿ ಇಲ್ಲ? ಓಕೆ, ಈ ಥರ ಈರುಳ್ಳಿ ಟೊಮೆಟೊ ಎಲ್ಲ ಹಾಕುವಾಗ ಸ್ವಲ್ಪ ಉಪ್ಪು ಹಾಕಬೇಕಲ್ಲ? ಅದು ಸ್ವಲ್ಪ ಬೇಗ ಬೇಯ್ತದೆ. ಯಾರು ಹೇಳಿಕೊಟ್ಟಿದ್ದು ಇದೆಲ್ಲ? ಮನೇಲಿ ಮಾಡ್ತಾ ಇರೋದು ನೋಡ್ತಾ ಇರ್ತೀರಾ? ಅಜ್ಜಿ ಹೇಳ್ತೀರಾ? ಅಜ್ಜಿ ಇದ್ದಾರಾ ಮನೇಲಿ? ಓಕೆ, ಮನೇಲಿ ಅಜ್ಜಿ ಏನು ಕತೆ ಎಲ್ಲ ಹೇಳೋದೆಲ್ಲ ಇಲ್ಲ? ಅಜ್ಜಿ ಕತೆ ಹೇಳ್ತಾರಾ? ಚಿಕ್ಕದಿರುವಾಗ ಹೇಳ್ತಿದ್ದೀರಾ? ಓಕೆ, ಯಾವುದು ಅಂದರೆ ಕತೆ ಎಲ್ಲ ನೆನಪುಂಟಾ? ಯಾವುದು ಹೇಳ್ತಿದ್ರು ಅಂತ? ಕುಂಬಳಕಾಯಿ ಇಷ್ಟು ಚಿಕ್ಕ ಇದ್ದದ್ದು, ಇಷ್ಟು ದೊಡ್ಡದಾಯಿತು, ಆ ಥರ ಎಲ್ಲ ಹೇಳೋದಿಲ್ಲ? ಓಕೆ, ಅಂತೂ ಕತೆ ಎಲ್ಲ ಹೇಳ್ತಿದ್ರು. ಈಗ ಅಜ್ಜಿಗೆಲ್ಲ ನೀನು ಅಡುಗೆ ಎಲ್ಲ ಮಾಡಿ ಕೊಡೋದು ಅಂತ ಏನಾದರೂ ಉಂಟಾ ಮನೆಯಲ್ಲಿ? ಅಜ್ಜಿಗೆ ಈಗ ಈ ಟೈಪ್ ಅದೆಲ್ಲ ಮಾಡಿಕೊಡು. ಈ ಟೈಪ್ ಅದೆಲ್ಲ ಈಗಿನ ಡಿಶ್ ಎಲ್ಲ ನೀನು ಓದ್ತಿರ್ತೀರಾ? ಓಕೆ, ಈಗ ಇದು ಸಾಫ್ಟ್ ಆಯಿತು. ಸಾಫ್ಟ್ ಆಯಿತು. ಇನ್ನು ಮಿಕ್ಸಿಗೆ ಇನ್ನೂ ಮಿಕ್ಸಿ ಆಗಬೇಕಾ? ಇಷ್ಟ? ಇನ್ನು ಬೇರೆ ಏನೂ ಹಾಕ್ಲಿಕ್ಕಿಲ್ಲ ಅದಕ್ಕೆ? ಇಲ್ಲ, ಆ್ಯಡ್ ಮಾಡಲಿಕ್ಕಿಲ್ಲ? ಓಕೆ, ಹಾಗಾದರೆ ಆಫ್ ಮಾಡೋದಾ? ಓಕೆ, ಇದು ಈಗ ಮಿಕ್ಸ್ ಮಾಡ್ಕೋಬೇಕಾ? ಓಕೆ, ಸ್ವಲ್ಪ ಫುಲ್ ಕೂಲ್ ಆಗಬೇಕು. ಕೂಲ್ ಆದ ನಂತರ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ಓಕೆ, ಇದೊಂದು 2 ನಿಮಿಷ ಈಗ ತಣ್ಣಗಾಗಬೇಕಲ್ಲ? ನಾರ್ಮಲಾಗಿ ಈಗ 8ನೇ ಕ್ಲಾಸ್ ಅಂತ ಓದ್ತಾ ಇದೆಯಲ್ಲ, ಯಾವುದು ಕನ್ನಡ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮಾ? ಇಂಗ್ಲೀಷ್ ಮೀಡಿಯಮಾ. ನಿಮಗೆ ಈ ಥರ ಅಡುಗೆದು ಕಾರ್ಯಕ್ರಮ ಎಲ್ಲ ಸ್ಕೂಲಲ್ಲೆಲ್ಲ ಇಡೋದು ಆ ಥರದ್ದೆಲ್ಲ ಉಂಟಾ? ಇರ್ತದೆ ಕೆಲವೊಮ್ಮೆ ಕುಕಿಂಗ್ ವಿದೌಟ್ ಫೈರ್ ಅಂತಲ್ಲ. ಅದಕ್ಕೆಲ್ಲ ಭಾಗವಹಿಸ್ತಾರೆ.
ನಾವೆಲ್ಲ ಚಿಕ್ಕದಿರುವಾಗ ಹೇಗೆ ಅಂತ ಗೊತ್ತುಂಟ, ಅಮ್ಮ ಏನಾದರೂ ಮಾಡಿ ಕೊಟ್ಟರೆ ನಾನು ತಿನ್ನಲಿಕ್ಕೆ ರೆಡಿ ಇರ್ತೀನಿ. ಆದರೆ ನೀನು ನಾನೇ ಅಡುಗೆ ಮಾಡಿ ತಿನ್ನಬೇಕು ಅಂತ ಇದೆಯಲ್ಲ. ಓಕೆ, ಅಂದರೆ ಈಗ ಅಮ್ಮನವರ ಜೊತೆ ಎಲ್ಲ ಸೇರಿಕೊಂಡಿರುವಾಗ ಅಡುಗೆಗೆ ಇಂಟ್ರೆಸ್ಟ್ ಬಂತಾ? ಓಕೆ, ಆಲ್ಮೋಸ್ಟ್ ಆರಿದೆ ಅಂತ ಕಾಣುತ್ತಲ್ಲ. ಈಗ ಮಿಕ್ಸ್ ಜಾರ್ ಬೇಕಲ್ಲ. ಓಕೆ, ಇದನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಇದಕ್ಕೆ ನೀರೇನು ಹಾಕ್ಲಿಕ್ಕುಂಟಾ? ಹಾಗೆ ಡ್ರೈಯಾ? ಓಕೆ, ಸಾಕಾ? ಎಷ್ಟು ಕರೆಕ್ಟ್ ಆಗಿದೆ? ಓಕೆ, ಈಗ ನೆಕ್ಸ್ಟ್ ಇದೇ ಬೇಡ ಯೂಸ್ ಮಾಡೋದಾ? ಇದೇ ಯೂಸ್ ಮಾಡುವ. ಹಾಗಾದರೆ ವಾಪಸ್ ಒಲೆ ಒರೆಸ್ಬೇಕಲ್ಲ. ನೆಕ್ಸ್ಟ್ ಅದಕ್ಕೆ ಆಯಿಲ್ ಹಾಕಿದ್ರೆ ಓಕೆ. 2 ಟೇಬಲ್ ಸ್ಪೂನ್. 2 ಸ್ಪೂನಷ್ಟು ಆಯಿಲ್ ಅಲ್ಲ. ಜೀರಿಗೆ ಓಕೆ 1 ಟೇಬಲ್ ಸ್ಪೂನ್. 1 ಸ್ಪೂನ್ ಅಲ್ಲ. ಓಕೆ, ನೆಕ್ಸ್ಟ್ ಸಿನಮನ್ ಹಾಕಬೇಕು. ಚಕ್ಕೆ ಓಕೆ. ಇಷ್ಟನ್ನು ಹಾಕಿ ಈಗ ಫ್ರೈ ಮಾಡಬೇಕಲ್ಲ. ಓಕೆ, ಇನ್ನು ಸ್ಕೂಲಲ್ಲಿ ಏನು ಅದರ್ ಆ್ಯಕ್ಟಿವಿಟೀಸ್ ಎಲ್ಲ ಹೇಗೆ? ಹಾಡೋದು, ಡ್ಯಾನ್ಸ್ ಹೇಳೋದು, ಡ್ಯಾನ್ಸ್ ಮಾಡೋದು ಇದೆಲ್ಲ ಉಂಟಾ? ಸ್ಕೂಲಲ್ಲಿ ಎಂತೆಲ್ಲ ಕ್ಲಾಸಿಗೆ ಹೋಗ್ತಿದ್ರಾ? ಯಾವುದು? ಭರತನಾಟ್ಯ ಹೋಗ್ತಾರಾ? ಮತ್ತೆ ಇನ್ಸ್ಟ್ರೂಮೆಂಟ್ಗೆ ಹೋಗ್ತಾರಾ? ಓಕೆ, ಭರತನಾಟ್ಯ ಈಗ ಕ್ಲಾಸಿಗೆ ಹೋಗ್ತಿದ್ದೀರಾ? ಅದೇ ನಾನು ನಿಮ್ಮ ಕೂದಲು ನೋಡುವಾಗಲೇ ಅಂದ್ಕೊಂಡೆ, ಉದ್ದ ಕೂದಲು ಭರತನಾಟ್ಯಕ್ಕೆಲ್ಲ ಜಾಸ್ತಿ ಉದ್ದ ಬೇಕಾಗ್ತದಲ್ಲ. ಓಕೆ, ಸ್ಕೂಲಲ್ಲೆಲ್ಲ ಭರತನಾಟ್ಯ ಎಲ್ಲ ಶೋ ಕೊಡೋದು ಅದೆಲ್ಲ ಉಂಟಾ? ಕೆಲವೊಂದಲ್ಲ. ಓಕೆ, ಆಮೇಲೆ ಇನ್ಸ್ಟ್ರೂಮೆಂಟ್ ಕಲಿತಿದ್ರಾ? ಯಾವುದು? ಕೀಬೋರ್ಡ್. ಓಕೆ, ಇದಕ್ಕೆ ನೆಕ್ಸ್ಟ್ ಆನಿಯನ್ ಹಾಕ್ತಿದ್ರಾ? ಹಾಫ್ ಆನಿಯನ್ ಅಲ್ಲ, ಆವಾಗಲೇ ಕಟ್ ಮಾಡಿರ್ದ ಉಳಿದಿದಂಥ ಆನಿಯನ್ ಅಲ್ಲ. ಓಕೆ, ಮನೆಯಲ್ಲೆಲ್ಲ ಯಾವುದು ಸ್ವೀಟ್ ಜಾಸ್ತಿ ತಿನ್ನೋದಾ ಖಾರನ ನೀವು? ಮೀಡಿಯಮ್. ಖಾರನೂ ಬೇಕು, ಸ್ವೀಟೂ ಬೇಕಲ್ಲ. ಓಕೆ, ನೆಕ್ಸ್ಟ್ ಇದಕ್ಕೆ ಪೇಸ್ಟ್ ಈಗ ಪೇಸ್ಟ್ ನಾವು ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಿದ್ದೀರಾ? ಸ್ಪೂನ್ ಬೇಕಾ? ನೀರು ಹಾಕ್ಲಿಕ್ಕೆ ಉಂಟು ಅದಕ್ಕೆ? ಮತ್ತೆ ಈಗ ಓಕೆ, ನೀರು ಹಾಕೋದಾದರೆ ಇದಕ್ಕೆ ಹಾಕಿ ಹಾಕ್ಕೊಳ್ಬೋದಲ್ಲ? ಹಾಕಬೇಕಾ? ಈಗ ಬೇಡ ಮತ್ತೆ. ಈಗ ಸ್ವಲ್ಪ ಡ್ರೈ ಆಗಿ ಫ್ರೈ ಆಗಬೇಕಾ? ತಿಕ್ ಆಗಬೇಕಲ್ಲ. ಓಕೆ, ಆಯಿಲ್ ಎಲ್ಲ ಸೆಪ್ರೇಟ್ ಆಗ್ತದೆ. ಆಯಿಲ್ ಬಿಡುತ್ತಾ ಹೀಗೆ? ಓಕೆ, ಹಾಗಾದರೆ ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಲ್ಲ. ಸ್ಲಿಮ್ಮಲ್ಲಿ. ಓಕೆ, ನಿಮಗೆ ಯಾವುದು ಇಷ್ಟ? ಈ ಥರ ನಾವೇ ಮನೆಯಲ್ಲಿ ಮಾಡಿ ತಿನ್ನೋದು ಇಷ್ಟ, ಅಥವಾ ಈ ಹೊರಗಡೆಯಿಂದ ನೂಡಲ್ಸು, ಮ್ಯಾಗಿ ಎಲ್ಲ ಇರುತ್ತಲ್ಲ, ಎರಡೂ ಇಷ್ಟ ಅಲ್ಲ? ಅದೇ ಅಂದ್ಕೊಂಡೆ, ಅದನ್ನು ಕೂಡ ಬಿಟ್ಕೊಡ್ಲಿಕ್ಕಿಲ್ಲಲ್ಲ. ಓಕೆ, ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರಾ? ಓಕೆ, ಹಾಫ್ ಟೇಬಲ್ ಸ್ಪೂನ್. ಓಕೆ, ಖಾರ ನೋಡಿಕೊಂಡು ಹಾಕ್ಕೊಡೋದಲ್ಲ. ಆಮೇಲೆ ಕೊರಿಯಂಡರ್ ಪೌಡರಾ? ಓಕೆ, ಹಾಫ್ ಟೇಬಲ್ ಸ್ಪೂನ್. ನೆಕ್ಸ್ಟ್ ಟರ್ಮರಿಕ್ ಪೌಡರ್. ಮತ್ತೆ ಸಾಲ್ಟ್ ಬೇಕಾದಷ್ಟು. ಓಕೆ, ಸ್ವಲ್ಪ ಓಕೆ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಈಗ ನೀರು ಆ್ಯಡ್ ಮಾಡ್ಕೊಳ್ಳೋದಾ? ಈಗ ಹಾಕೋದಾ? 1 ಕಪ್ ಅಷ್ಟು. 1 ಕಪ್ ಬೇಕಲ್ಲ. ಇದಕ್ಕೆ ಹಾಕ್ಲಾ? ಸಾಕಾಗುತ್ತಾ? ಹೀಗೆ ಹೇಗೆ ನಿಮಗೆ ಮೆಜರ್ಮೆಂಟ್ ಎಲ್ಲ ಗೊತ್ತಾಗೋದು? ಇದು ಇಷ್ಟೇ ಪ್ರಾಕ್ಟೀಸ್. ಓಕೆ, ಮನೇಲಿ ಎಷ್ಟು ಸಲ ಇದೆಲ್ಲ ಮಾಡಿದ್ಯಾ? 1-2 ಸಲ ಆದರೂ ಇದೆಲ್ಲ? ಓಕೆ, ತುಂಬ ಸಲ ಮಾಡಿದ್ದೀನಲ್ಲ. ನಾನು ಹೇಳಿದೆ 2 ಸಲ ಅಂತ. ಹಾಕ್ಲಾ? ಸಾಕಾ? ಬೇಕಾ ನೀರು? ಆ್ಯಕ್ಚುಲಿ ನೋಡಿ, ಮಸಾಲೆ ಚೆನ್ನಾಗಿ ಬಂದಿದೆಯಲ್ಲ, ನೋಡುವಾಗಲೇ ಚೆನ್ನಾಗಿ ಬರ್ತಾ ಉಂಟು ಅಂತ ಕಾಣ್ತಾ ಉಂಟು. ಇದಕ್ಕೆ ಇನ್ನೇನು ಆ್ಯಡ್ ಮಾಡಲಿಕ್ಕೆ ಉಂಟು? ನೆಕ್ಸ್ಟ್ ಫ್ರೆಶ್ ಕ್ರೀಮ್ ಹಾಕ್ಲಿಕ್ಕೆ ಉಂಟಾ? ಓಕೆ, ಈಗಲೇ ಹಾಕೋದಾ? ಓಕೆ,
ಇನ್ನೇನು ಆ್ಯಡ್ ಮಾಡಲಿಕ್ಕಿಲ್ಲ ಅಂತಲ್ಲ. ರೋಸ್ಟೆಡ್ ಕ್ಯಾಶ್ಯೂಸ್. ಕ್ಯಾಶು ಹಾಕೋಣ ನಾನು. ಓಕೆ, ಅದು ಫೈನಲ್ಲ. ನೆಕ್ಸ್ಟ್ ಒಂದು ಮಸಾಲ. ನೆಕ್ಸ್ಟ್ ಒಂದು ಮಸಾಲ. ಓಕೆ, ಇದು ರೋಸ್ಟ್ ಮಾಡಿ. ಹಾಂ, ಓಕೆ. ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಹಾಗೆ ನೀವು ರೋಸ್ಟ್ ಮಾಡಿ ತಂದಿದ್ದೀರಲ್ಲ, ಸ್ವಲ್ಪ ಜಾಸ್ತಿನೇ ತಂದಿದ್ದೀರಾ. ಅದು ನಾವು ಹಾಗೆಲ್ಲ ಮಕ್ಕಳು ಅಂತೇಳಿದರೆ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ತಾರಲ್ಲ, ಮತ್ತು ಇದಕ್ಕೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತಲ್ಲ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಕುಕ್ ಮಾಡಿ. ಹಾಂ, ಸಿಮ್ಮಲ್ಲಿ ಕುಕ್ ಮಾಡಿ. ಓಕೆ. ಯಾರು ನಿನ್ನ ಫ್ರೆಂಡ್ಸ್ನವರೆಲ್ಲ ಯಾರಿದ್ದಾರೆ ಸ್ಕೂಲಲ್ಲೆಲ್ಲ? ತುಂಬ ಜನ ಇದ್ದಾರೆ. ಕ್ಲೋಸ್ ಫ್ರೆಂಡ್ ಯಾರಾದರೂ ಇಲ್ಲ? ಯಾವುದು? ಪುಣ್ಯ ಅಂತಿಲ್ಲ. ಓಕೆ, ಅವಳು ಕೂಡ ಅಡುಗೆಲ್ಲ ಮಾಡ್ತಾಳಾ? ಇಲ್ಲ. ಓಕೆ. ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಹಾಕ್ತಿದ್ದೀರಲ್ಲ. ಓಕೆ, ಕೊನೆಯದಾಗಿ ಗರಂ ಮಸಾಲೆ ಹಾಫ್ ಟೇಬಲ್ ಸ್ಪೂನ್. ಈಗ 2 ಕುದಿ ಬಂದರೆ ಆಲ್ಮೋಸ್ಟ್ ರೆಡಿ ಅಂತಲ್ಲ. ರೆಡಿಯಾ? ಓಕೆ, ಆಫ್ ಮಾಡೋದಾ? ಓಕೆ, ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ, ಓಕೆ, ಈಗ ಸರ್ವ್ ಮಾಡೋದಲ್ಲ. ಬಿಸಿ ಬಿಸಿಯಾದಂಥ ಕಾಜು ಮಸಾಲ ರೆಡಿ. ಗಮ್ಮತ್ತಾಗಿ ಕಾಣ್ತದೆ ನೋಡಿ. ಈ ಥರ ಎಲ್ಲ ಇದ್ದರೆ ನಿನ್ನ ಮನೆಯಲ್ಲೆಲ್ಲ ದೋಸೆ ಎಲ್ಲ 2-3 ಜಾಸ್ತಿ ನಿಂಗ. ಹಾಂ, ಕಾಜು ಮಸಾಲ ರೆಡಿ ಅಲ್ಲ. ಬಿಸಿ ಬಿಸಿಯಾದಂಥ ಕಾಜು ಮಸಾಲ. ನಾವೆಲ್ಲ ಎಷ್ಟು 8ನೇ ಕ್ಲಾಸಲ್ಲೆಲ್ಲ ಇರುವಾಗ ಅಮ್ಮನಿಗೆಲ್ಲ ಕೂಗಿಕೊಂಡು ಮಾಡಿಕೊಂಡು ತಿಂಡಿ ಎಲ್ಲ ಕೇಳ್ತಿದ್ವಿ. ಆದರೆ ನೀನು ಈಗ ಸ್ಪೆಷಲಾಗಿ ಅಡುಗೆ ಮಾಡಿದ್ರಲ್ಲ, ಚೆನ್ನಾಗಿರ್ಬೋದು. ಇದು ಚಪಾತಿ, ನೀರು ದೋಸೆಗೆಲ್ಲ ರೋಟಿ ಜೊತೆ ಎಲ್ಲ ತಿನ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಆಗಿದ್ರೆ. ಓಕೆ, ಮನಸ್ಸು ಸ್ಪೆಷಲಾಗಿ ಕಾಜು ಮಸಾಲ ರೆಡಿ ಮಾಡಿಕೊಡ್ತಾರೆ. ಬಿಸಿ ಬಿಸಿಯಾಗಿದೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಕಾಜು ಮಸಾಲ ತಯಾರಿಸುವ ವಿಧಾನ. ಮೊದಲು 1-2 ಚಮಚ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಈರುಳ್ಳಿ ಕೆಂಪಗಾದ ನಂತರ 1 ಕಪ್ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, 8ರಿಂದ 10 ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ನಂತರ ಫ್ರೆಶ್ ಕ್ರೀಮ್, ಹುರಿದ ಗೋಡಂಬಿ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಗರಂ ಮಸಾಲಾ ಪುಡಿ ಉದುರಿಸಿ 1 ನಿಮಿಷ ಬೇಯಿಸಿದರೆ ರುಚಿಕರವಾದ ಕಾಜು ಮಸಾಲ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.